ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಎಸ್, ಹಾಡು ಅಂದ ತಕ್ಷಣ ನಾವು ಎಲ್ರೂ ಕೂಡ ಕೇಳ್ತೇವೆ, ಎಲ್ಲರೂ ಹಾಡು ಕೇಳೋದು ಒಂದು ನಮಗೆ ಗೊತ್ತೇ ಇರುತ್ತೆ. ಸೊ ಆದರೆ ಹಾಡುವಂತಹ ಕಲೆ ಎಲ್ಲರಲ್ಲೂ ಇರೋದಿಲ್ಲ. ಸೊ ಅದನ್ನು ದೇವರು ಆಯ್ಕೆ ಮಾಡಿ ಒಬ್ಬೊಬ್ಬರಿಗೆ ಕೊಟ್ಟಿರ್ತಾರೆ. ಸೊ ಅಂತಹ ಹಾಡುವಂತಹ ಟ್ಯಾಲೆಂಟ್ ಇರುವಂತಹ ಗಾಯಕರನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತೇವೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿಗೆ ಇದ್ದಾರೆ ಒಬ್ಬರು ಚಿಕ್ಕ ಗಾಯಕರಂತಲೇ ಹೇಳ್ಬೋದು. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಗಾಯನದಲ್ಲಿ ಹೆಸರು ಮಾಡಿರುವಂತಹ ಗಾಯಕರಂತಲೇ ಹೇಳ್ಬೋದು. ಅವರೇ ಕೌಶಿಕ್ ಸಂತೋಷ್ ಕುಲಕರ್ಣಿಯವರು. ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಇಂಪಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ, ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು, ನಾ ಉಳಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು. ಈ ಒಂದು ಗಾಯನದ ಬಗ್ಗೆ ನಿಮ್ಮದು ಒಂದು ಈ ಸಂಗೀತ ಪಯಣದ ಬಗ್ಗೆ ನಾವೀಗ ಮಾತನಾಡಬೇಕಾಗಿದೆ. ಸೊ ಹಾಗಾಗಿ ಈ ನಿಮ್ಮದೊಂದು ಬಾಲ್ಯ ಎಲ್ಲಿ ನಡೆಯುತ್ತೆ, ಅಂದರೆ ಚಿಕ್ಕ ನೀವು ಹುಟ್ಟಿ ಬೆಳೆದಿರೋದೆಲ್ಲ ಎಲ್ಲಿ? ನಾನು ಗಜೇಂದ್ರಗಢದಲ್ಲಿ ಹುಟ್ಟಿದ್ದು. ಮತ್ತೆ ಆಕ್ಚುಲಿ ನಮ್ಮಮ್ಮಂದು ಮ್ಯೂಸಿಕ್ ಕ್ಲಾಸ್ ನಮ್ಮಮ್ಮನಿಗೆ ಒಂದ್ ಸ್ವಲ್ಪ ಮ್ಯೂಸಿಕ್ ಬಗ್ಗೆ ನಾಲೆಡ್ಜ್ ಇದೆ. ಹಾಗಾಗಿ ಸಣ್ಣ ವಯಸ್ಸಿಂದನೇ ನಾ ಯಾವತ್ತ ಅಮ್ಮ ಅನ್ನೋ ಪದನೇ ಲೇಟ್, ಅಮ್ಮ ಅಂದ ತಕ್ಷಣ ನಾನು ಮ್ಯೂಸಿಕ್ ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮವೇ ನಿಮ್ದು ಗುರುಗಳಂತ ಹೇಳ್ಬೋದು. ಎಸ್, ಬೇರೆ ಯಾರ ಜೊತೆನೂ ನೀವು ಕಲಿತಿಲ್ಲ, ಅಮ್ಮನ ಜೊತೆನೆ ಕಲ್ತಿರೋದು. ತುಂಬಾ ಗುರುಗಳು ಬಂದೋಗಿದ್ದಾರೆ. ವೀರೇಶ್ ಇಟ್ನಾಳ್ ಸರ್, ಸುಪ್ರಿಯಾ ಮೇಡಮ್, ಶ್ರೀದೇವಿಕ. ಆಮೇಲೆ ವೀರೇಶ್ ಇಟ್ನಾಳ್ ಸರ್ ಯಾವಾಗ್ಲೂ ನನಗೆ ಕ್ಲಾಸಿಕ್ ಹೇಳ್ಕೊಡ್ತಿದ್ರು. ಮತ್ತೆ ಸುಪ್ರಿಯಾ ಮೇಡಮ್ ಅವರು ನನಗೆ ದಾಸವಾಣಿ ಹೇಳ್ಕೊಡ್ತಿದ್ರು. ಮತ್ತೆ ಶ್ರೀದೇವಿ ಮೇಡಮ್ ಅವರು ನನಗೆ ಫಿಲ್ಮಿ ಸ್ಟೈಲ್ ಸಿಂಗಿಂಗ್ ಹೇಳ್ಕೊಡ್ತಿದ್ರು. ಎಲ್ಲ ರೀತಿಯಂತಹ ಹಾಡುಗಳನ್ನು ಒಂದೊಂದು ಗುರುಗಳಿಂದ ಕಲ್ತಿದ್ದೀರಾ ನೀವು. ಎಸ್, ರೀಸೆಂಟ್ ಆಗಿ. ಓಕೆ, ಹಾಗಾದ್ರೆ ನಿಮ್ಮ ಈ ಒಂದು ಸಂಗೀತ ಅನ್ನೋದು ನಿಮ್ಗೆ ನಿಮ್ಮ ಅಮ್ಮನಿಂದಲೇ ಬಂದಿರೋದಂತ ಹೇಳ್ಬೋದು. ಎಸ್, ನಿಮ್ಮಲ್ಲಿ ಒಂದು ಕಲೆ ಅಂದ್ರೆ ಈ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ಕೂಡ ಅಮ್ಮನೇ ನಿಮ್ಗೆ ಗುರುತಿಸಿದ್ರು? ಇಲ್ಲ, ನಮ್ಮಮ್ಮ ಫಿಕ್ಸ್ ಆಗ್ಬಿಟ್ಟಿದ್ರು, ಅವನು ಹಾಡೇ ಹಾಡ್ತಾನೆ. ಮೊದ್ಲಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ನೀವು ಹುಟ್ಟುವಾಗಲೇ ನೀವು ಹಾಡುಗಾರ ಆಗ್ತೀರಾ ಅಂತ ಅವರು ಅನ್ಕೊಂಡೇ ಬಿಟ್ಟಿದ್ದಾರೆ. ಎಸ್, ವೆರಿ ನೈಸ್. ಮತ್ತೆ ಬೇರೆ ಯಾರಾದ್ರೂ ಮನೆಯಲ್ಲಿ ಹಾಡ್ತಾರಾ? ನಮ್ ತಮ್ಮ ಹಾಡ್ತಾನೆ, ಆಮೇಲೆ ನಮ್ಮಮ್ಮ ಸಿಂಗರ್ ಹಾಡ್ತಾರೆ, ಹಾಗೂ ನಮ್ಮಪ್ಪ ತಬ್ಲಾ ನುಡಿಸ್ತಾರೆ. ತಬ್ಲಾವನ್ನ ನುಡಿಸ್ತಾರೆ ಅಪ್ಪ. ಇಡೀ ಫ್ಯಾಮಿಲಿ ಎಲ್ರು ಕೂಡ ಈ ಸಂಗೀತದಲ್ಲಿ ಗೊತ್ತಿದ್ದವ್ರೆ ಅಂತ ಹೇಳ್ಬೋದು. ಎಸ್, ವೆರಿ ನೈಸ್. ಓಕೆ, ಮನೆಯಲ್ಲಿ ನೀವು ಮತ್ತೆ ನಿಮ್ಮ ತಮ್ಮ ಇದ್ದೀರಾ, ಅಪ್ಪ ಅಮ್ಮ? ಇಲ್ಲ, ನಾನು ಇಲ್ಲಿ ಉಡುಪಿಯಲ್ಲಿ ರೆಸಿಡೆನ್ಷಿಯಲ್. ಓಕೆ, ಎಲ್ಲಿ ಕಲಿತಿರೋದು ನೀವು? ಸ್ಕೂಲ್ ಯಾವುದು? ಪ್ರೆಸೆಂಟ್ ನಮ್ದು ಸ್ಕೂಲ್ ಆನಂದ ತೀರ್ಥ ವಿದ್ಯಾಲಯ ಅಂತ, ಕುಂಜಾರಗಿರಿ. ಓಕೆ, ವೆರಿ ನೈಸ್. ಅಲ್ಲಿ ನೀವಂದ್ರೆ ಹುಟ್ಟೂರು ನಿಮ್ದು? ನಮ್ದು ಹುಟ್ಟೂರು ಕೊಪ್ಪಳ. ಸೊ ಅಲ್ಲಿಂದ ಹೇಗೆ ನೀವು ಇಲ್ಲಿ ಗುರುಕುಲದಲ್ಲಿ ಇರ್ತೀರಿ? ಗುರುಕುಲದಲ್ಲೇ ಇರ್ತೀರಾ. ಓಕೆ, ಎಸ್, ವೆರಿ ನೈಸ್. ಸ್ಕೂಲಲ್ಲಿ ನಿಮ್ಗೆ ಒಂದು ಸಂಗೀತಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಸಪೋರ್ಟ್ ಇದೆ. ನಾ ಇಷ್ಟು ಬೆಳೀತಿದ್ದೀನಿ ಅಂದ್ರೆ ಸ್ಕೂಲೇ ಕಾರಣ. ಮುಂದೆ ನಾನು ಎಷ್ಟೇ ಬೆಳೆದ್ರು ನನಗೆ ಒಂದು ವರ್ಷದಲ್ಲಿ ಎಷ್ಟು ಸ್ಟೇಜ್ ಸಿಕ್ಕಿದಾವ ಅಷ್ಟು ನಾನು ಇಡೀ ಲೈಫಲ್ಲಿ ಸಿಕ್ಕೇ ಇಲ್ಲ. ನಾ ಇಷ್ಟು ಬೆಳೀತಿದ್ದೀನಿ ಅಂದ್ರೆ ಸ್ಕೂಲೇ ಕಾರಣ. ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಇವಾಗ್ಲೂ ಅಷ್ಟೇ, ನಾನು ನಿಮ್ದು ಪ್ರಿನ್ಸಿಪಾಲ್ ಹತ್ರ ಹೇಳಿದ ತಕ್ಷಣ ಓಕೆ ಕಲಿಸ್ತೇವೆ ಅಂತೇಳಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕಳಿಸಿದ್ರು. ಖುಷಿ ಆಯ್ತು ನಮಗೂ ಕೂಡ. ಎಸ್, ಹಾಗೇನೆ ನೀವೊಂದು ಸಂಗೀತ ಅಂತ ಹೇಳ್ತಿದ್ದೀರಾ, ನೀವೊಂದು ಹಾಡ್ತೀರಾ, ಎಲ್ಲಿ ಎಲ್ಲ ಹಾಡಿದ್ದೀರಾ? ಅಂದ್ರೆ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡ್ಲಿಕ್ಕೆ ಹೋಗ್ತೀರಾ ಹೇಗೆ? ಇಲ್ಲ, ಬರೀ ದಾಸವಾಣಿ ಮ್ಯೂಸಿಕ್ ಅಷ್ಟೇ ನಾನು ಹಾಡೋದು. ಕೆಲವೊಂದು ಸಣ್ಣ ಪುಟ್ಟ ಮಠದಲ್ಲಿ ಹಾಡ್ತೀನಿ, ಆಮೇಲೆ ಹಂಪಿ ಉತ್ಸವದಲ್ಲಿ ಹಾಡಿದ್ದೀನಿ. ಓಕೆ, ಕಾಂಪಿಟೇಷನ್ಗಳಿಗೆಲ್ಲ ಭಾಗವಹಿಸಿದ್ದೀರಾ? ಭಾಗವಹಿಸಿದ್ದೀನಿ, ಟ್ರೈ ಮಾಡ್ತಾ ಇದ್ದೀರಾ? ಇದುವರೆಗೆ ಯಾವ್ದಕ್ಕೂ ಹೋಗ್ಲಿಲ್ವಾ? ಇಲ್ಲ, ಹೋಗಿಲ್ಲ. ಯಾವ್ದು ಅಂದ್ರೆ ಸ್ಕೂಲ್ ಇದ್ದು ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಬೇರೆ ಹೊರಗಡೆ ಇದಕ್ಕೆಲ್ಲ ಹೋಗ್ಲಿಲ್ಲ? ಸರಿಗಮಪ ಅದಕ್ಕೆಲ್ಲ ಇನ್ನೂ ಟ್ರೈ ಮಾಡ್ಲಿಲ್ಲ? ಓಕೆ, ಟ್ರೈ ಮಾಡಿ, ಒಳ್ಳೆ ಕಲ್ತು ಟ್ರೈ ಮಾಡೋಣ. ಖಂಡಿತ. ನೀವೆಂತ ಇದು ಶಾಸ್ತ್ರೀಯ ತರವಾಗಿ ಕಲಿತಾ ಇದ್ದೀರಾ ಹೇಗೆ? ಹಿಂದೂಸ್ತಾನಿ ಸಂಗೀತ. ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇರೋದು ನೀವು. ನೀವಂತ ದಾಸವಾಣಿ ಅಂತ ಹೇಳಿದ್ರಿ, ಸೊ ಅದರ ಬಗ್ಗೆ ಅದು ಹೇಗೆ, ಯಾವ ರೀತಿ ಇರುತ್ತೆ ಅದು ಸಾಂಗ್? ಒಂದು 2 ಲೈನ್ಸ್ ಹಾಡ್ತೀರಾ? ಬಾಗಿಲಲಿ ಬೇದಿಹ ಭಜಕನು ನಾನು, ಬಾಗಿಲಲಿ ಬೇದಿಹ ಭಜಕನು ನಾನು, ಗೋಪಾಲ ಭೂಪಾಲ ಗೋಪಾಲ ಭೂಪಾಲ ಕಾಯ ನೀನು, ಬಾಗಿಲಲಿ ಬೇದಿಹ ಭಜಕನು ನಾನು, ಯೋಗದ ಪಥಗಳನ್ನು ಏನೊಂದು ಅರಿಯನು, ಯೋಗದ ಪಥಗಳನ್ನು ಏನೊಂದು ಅರಿಯನು, ನೀಗತಿಯದು ನೀಗತಿಯದು
ಕೂಗುವೆನು ಹರಿಯ ಬಾಗಿಲಲಿ ಬೇದಿಹ ಭಜಕನು ನಾನು ಆಗಮ ಸಿದ್ಧ ಸುಗುಣ ಪೂರ್ಣ ಶ್ರೀಲೋಲ ಆಗಮ ಸಿದ್ಧ ಸುಗುಣ ಪೂರ್ಣ ಶ್ರೀಲೋಲ ಬೇಗ ಸಲಹೋ ಬೇಗ ಸಲಹೋ ಬೇಗ ಸಲಹೋ ಮಮ ಸ್ವಾಮಿ ಹಯವದನ ಬಾಗಿಲನಿ ಬೇದಿಹ ಭಜಕನು ನಾನು ಭಜಕನು ನಾನು ಭಜಕನು ನಾನು ಭಜಕನು ನಾನು ಭಜಕನು ನಾನು ಭಜಕನು. ವಾವ್, ಬಹಳ ಉತ್ತಮವಾಗಿತ್ತು. ನೀವೊಂದು ಹಾಡ್ಬೇಕಾದ್ರೆ ಅದ್ರೊಳಗೆ ಇನ್ವಾಲ್ವ್ ಆಗಿ ಬಿಡ್ತೀರಾ, ತುಂಬಾ ಇಂಪಾಗಿ ಕೇಳಿಸ್ತಾ ಇತ್ತು, ತುಂಬಾ ಖುಷಿ ಆಯ್ತು. ಎಲ್ಲ ನಮ್ಮ ವಾರ್ಡನ್ ದಯಾನಿಧಿ ಆಚಾರ್ ಕಾರಣ. ಅಂದ್ರೆ ಅವರು ದೇವ್ರ ಬಗ್ಗೆ ಶ್ರದ್ಧೆ ತುಂಬಾ. ಅವ್ರು ನನಗೆ ಹೇಳ್ತಿರ್ತಾರೆ ಈ ಹಾಡು ಹೀಗೆ ಆಡ್ಬೇಕು. ಅವರು ಕೂಡ ನಿಮ್ಗೆ ಒಂದು ಟ್ರೈನ್ ಮಾಡ್ತಾ ಇರ್ತಾರೆ. ಎಸ್, ವೆರಿ ನೈಸ್. ಸ್ಕೂಲಲ್ಲಿ ಕೂಡ ಎಲ್ರು ನಿಮ್ಗೆ ಒಂದು ಸಪೋರ್ಟ್ ಆಗಿ ಎಲ್ಲ ಇದಕ್ಕೆಲ್ಲ ಟ್ರೈನ್ ಮಾಡ್ತಾ ಇದ್ದಾರೆ, ಖುಷಿ ಅನ್ಸುತ್ತೆ ಅಲ್ವಾ? ಶೋಧನ್ ಸರ್ ಹೇಳ್ಕೊಡ್ತಾರೆ ತುಂಬಾ, ಅವರಿಂದನೇ ನಾನು ಮ್ಯೂಸಿಕ್ ಸರ್ ನಿಮ್ದು ಸ್ಕೂಲಿದ್ದು? ಓಕೆ, ಅವರೇ ನಾನು ಕರ್ಕೊಂಡು ಬಂದಿರೋದು. ಎಸ್, ಓಕೆ. ಅದೇ ಎಲ್ರೂ ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಇನ್ನಷ್ಟು ಬೆಳಿಬೇಕು ಅನ್ನೋದು ಅವ್ರಿಗೂ ಕೂಡ ಒಂದು ಇದೆ, ಅಂದ್ರೆ ಇನ್ನಷ್ಟು ನೀವು ಹೆಸರು ಮಾಡ್ಬೇಕು ಅನ್ನೋದಲ್ವಾ? ಎಸ್, ಎಲ್ರೂ ಆಶೀರ್ವಾದ ಹೀಗೆ ಇರ್ಲಿ ನಿಮ್ಮ ಮೇಲೆ. ಎಸ್, ಹಾಗೇನೆ ನೀವೊಬ್ರು ಗಾಯಕರು ಕೌಶಿಕ್. ಸೊ ಒಬ್ರು ಗಾಯಕರಾಗಿ ಒಬ್ರು ಕಲಾವಿದರಿಗೆ ಇದು ಅವಕಾಶ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಮುಖ್ಯ ಆಗಿರ್ತದೆ? ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಸಮೇತ ಹೇಳೋದಂದ್ರೆ, ಒಂದು ಬೀಚ್ ಇರುತ್ತೆ, ಒಂದು ಬೀಚ್ ಅಲ್ಲಿ ಅಲೆಗಳು ತುಂಬಾ ಬರ್ತಿರುತ್ತೆ. ಆ ಅಲೆಗಳ ಮಜಾ ಯಾವಾಗ ಸಿಗುತ್ತಂದ್ರೆ ನಾವು ನೀರಲ್ಲಿ ಇಳಿದು ಅದ್ರಲ್ಲಿ ಆಟ ಆಡ್ದಾಗ ಮಾತ್ರ. ಖಂಡಿತ. ನಾವು ಕೆಲವೊಬ್ರು ಹೇಳ್ತೀವಿ ಸಮುದ್ರದಾಗ ಹೋಗಿದ್ದೀವಿ, ಅಲೆಗಳಲ್ಲಿ ಆಟ ಆಡಿದೀವಿ ಅಂತ ಹೇಳ್ತಾರೆ, ಬಟ್ ಹೋಗೇ ಇರಲ್ಲ ಅವರು. ಹಾಗೆ ವಿದ್ಯೆ ಎಂಬುದು ಒಂದ್ಸತೆ ವಿದ್ಯೆ ಒಳಗೆ ಇಳಿದ್ವಂದ್ರೆ ಹೊರಗೆ ಬರ್ಲಿಕ್ಕಾಗಲ್ಲ. ಸಮುದ್ರಕ್ಕೆ ಇಳಿದ್ರೆ ಹಾಗೆ. ನನಗೆ ಸಮುದ್ರದಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ, ಅದರಿಂದ ಈ ಎಕ್ಸಾಂಪಲ್ ತಗೊಂಡೆ. ಒಂದ್ ವೇಳೆ ಆ ಮ್ಯೂಸಿಕ್ ಅನ್ನೋ ಜ್ಞಾನ ನಿಜವಾಗ್ಲೂ ನಮ್ಮಲ್ಲಿ ಇತ್ತಂದ್ರೆ, ಆ ವಿದ್ಯೆ ಸಮೇತ ನಮ್ಮಲ್ಲಿ ವಿನಯ ಕೂಡ ಇತ್ತಂದ್ರೆ, ನಿಜ ನಾವು ಚಾನ್ಸಸ್ ಹರಿದು ಬರ್ತಾವ ನಮ್ಮ ಹತ್ರ. ಖಂಡಿತ. ನಮ್ಮಲ್ಲಿ ವಿದ್ಯೆ ಇದ್ದಿದ್ದಿಲ್ಲ ಅಂದ್ರೆ ನಾವು ದಂಡಿಯಿಂದ ದೂರ ನಿಂತು ಅಲೆ ನನ್ ತನಕ ಬರ್ಬೇಕು ಅಂದ್ರೆ ಆಗಲ್ಲ. ನಾವು ಅಲ್ಲಿ ಅಲೆ ಒಳಗೆ ಅಲೆ ತನಕ ಹೋಗ್ಬೇಕು. ಖಂಡಿತ. ಸೊ ಅದೇ, ಒಂದು ಎಲ್ಲಿಯಾದ್ರೂ ನಮ್ಗೆ ಅವಕಾಶ ಸಿಕ್ಕಿತ್ತು ಅಂದ್ರೆ ಅದನ್ನ ನಾವು ಯಾವತ್ತಿಗೂ ಬಿಟ್ಕೊಡ್ಬಾರ್ದು, ಉಪಯೋಗಿಸ್ಕೊಳ್ಬೇಕಲ್ವಾ? ಎಸ್, ವೆರಿ ನೈಸ್. ಹಾಗೇನೆ ನೀವೊಬ್ರು ಗಾಯಕರು, ನಿಮ್ದು ಕೂಡ ಒಂದು ನೆಚ್ಚಿನ ಹಾಡು ಅಂತ ಇರ್ತದೆ. ಸೊ ನೀವು ಆಯ್ಕೆ ಮಾಡುವಂತ ನೆಚ್ಚಿನ ಹಾಡು ಯಾವುದು? ಈಗೀಗ ನಾನು ಫಿಲ್ಮಿ ಸ್ಟೈಲ್ಸ್ ನ ಟ್ರೈ ಮಾಡ್ತಿದ್ದೀನಿ. ಅದು ಬಿಟ್ರೆ ನನ್ನ ಫೇವ್ರೆಟ್ ಹಾಡು ಇದೆ, ಬಾಗಿಲಲ್ಲಿ ಬಿದ್ದೆ. ಈಗ ಜಸ್ಟ್ ಹಾಡಿದೆ. ಇಂಥ ಹಾಡುಗಳನ್ನ ತುಂಬಾ ಇಷ್ಟಪಡ್ತೀರಾ? ಎಸ್. ಹಾಗೇನೆ ನಿಮ್ಗೂ ಕೂಡ ಒಬ್ರು ಫೇವ್ರೆಟ್ ಗಾಯಕರು ಅಂತ ಇರ್ತಾರೆ. ನಿಮ್ಮ ನೆಚ್ಚಿನ ಗಾಯಕರು ಯಾರು? ಕೌಶಿಕಿ ಚಕ್ರವರ್ತಿ ಅಂತ ಕ್ಲಾಸಿಕ್ ಸಿಂಗರ್. ಓಕೆ, ನಿಮ್ಮ ಹೆಸರಿನವರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಸ್, ವೆರಿ ನೈಸ್. ಅವ್ರ ಇನ್ಸ್ಪಿರೇಷನ್ ಇಟ್ಕೊಂಡೆ ನಾನು ಕಲಿತಿರೋದು. ಎಸ್. ಮರುಭೂಮಿ ನಡುವಲ್ಲೇ ತಂದಾವು ಚಲುಮೆಯೇ ಕನಸುಗಳ ರಾಶಿಯನು ತಂದಾವು ಚಲುಮೆಯೇ ವಣವಂಟಿ ಜೀವನ ಕೂಗಿಗೆ ತಂಗಾಳಿ ತಂದವಾ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾಥಿಯೇ
ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾಥಿಯೇ ಜಗವೇ ನೀನು ಗೆಳತಿಯೇ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ ಮುಳುಗಡೆಯ ಬದುಕಿಗೆ ಗರವಾಗಿ ಬಂದವ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾಥಿಯೇ ಜಗವೇ ನೀನು ಗೆಳತಿಯೇ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಒಬ್ಬರು ಅದ್ಭುತ ಗಾಯಕರ ಜೊತೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಇನ್ನಷ್ಟು ಮಾತುಕತೆಯನ್ನು ನಡೆಸೋಣ ಪುಟ್ಟ ವಿರಾಮದ ನಂತರ. ನನ್ನ ಪ್ರೀತಿಯ ಹಾಡು. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಸೆಯ ಭಾವ ಬಲವಿನ ಜೀವ ಒಂದಾಗೆ ಬಂದಿದೆ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶತ ನೆರೆದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶತ ನೆರೆದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಹಾಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಿಶತ ನೆರೆದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ
ನಿನ್ನ ಸನ್ನೆಯಲ್ಲಿ ಕಾವ್ಯವನಿ ಬರದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿತೆ ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ ನನ್ನದೇ ಸ್ಪಂದನ ನಿನ್ನದೇ ಚೇತನ ಯಾವುದ ಮೋಡಿ ಎಲ್ಲ ಲೋಕವೆಲ್ಲ ತೇಲಿ ಸಾಗಿದೆ ಜೀವನ ಜ್ಯೋತಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಿಶತ ನೆರೆದಂತಿದೆ ಆಸೆಯ ಭಾವ ಬಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಿಶತ ನೆರೆದಂತಿದೆ ಆಸೆಯ ಭಾವ ಬಲವಿನ ಜೀವ ಒಂದಾಗಿ ಬಂದಿದೆ. ಸಂಗೀತ ಅಂದ ತಕ್ಷಣ ಇವಾಗೆಲ್ಲ ನೋಡ್ತಾ ಇರ್ತೀರಾ ನೀವು ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಲೈವ್ ಆಗಿ ಹಾಡುವಂಥದ್ದು ಅಥವಾ ಈಗ ಸ್ಟಾರ್ ಮೇಕರ ಇಂತಹಗಳ ಆ್ಯಪ್ಗಳ ಇರುತ್ತೆ. ಸೊ ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಇದರಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು. ಸೊ ಇದರ ಬಗ್ಗೆ ನೀವೇನು ಮಾತನಾಡ್ತೀರಾ? ಅದು ಕೆಲವೊಬ್ರು ಗಾಯಕರಿಗ ಪಿಕ್ ಆಗ್ಬೋದು, ಬಟ್ ಮೋಸ್ಟ್ ಆಫ್ ಆಲ್ ಪಿಕ್ ಆಗಲ್ಲ. 1000 ಜನ ಹಾಡ್ತಾರ, 1000ದಲ್ಲಿ ಒಬ್ಬರು ಆಗ್ತಾರ ಅಷ್ಟೇ. ಖಂಡಿತ ಇಂಥ ಕಾರ್ಯಕ್ರಮಗಳು ಬರ್ಬೇಕಂದ್ರೆ ನಮ್ಮೊಳಗಿರೋ ಟ್ಯಾಲೆಂಟ್. ಎಸ್, ಖಂಡಿತ. ಮತ್ತೆ ಏನಂದ್ರೆ ಕೌಶಿಕ್, ಇವಾಗ ಹಾಡ್ಬೇಕಾದ್ರೆ ಕೆಲವರು ಟ್ರ್ಯಾಕ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಮ್ಯಾನ್ಯಲ್ ಆಗಿ ಅದರ ಜೊತೆ ಹಾಡೋದನ್ನ ಹಾಡ್ತಾ ಹೋಗ್ತಾರೆ. ಸೊ ನಿಮ್ ಪ್ರಕಾರ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಟ್ರ್ಯಾಕ್ಗಳ ಜೋಡಿ ಹಾಡಿದ್ರೆ ಅದೊಂದು ಫೀಲ್ ಬರಲ್ಲ. ನಾವು ಯಾವಾಗ ಒಬ್ಬ ನುಡಿಸ್ತಿದ್ದಾನೆ ಅವ್ನ ಮುಖ ನೋಡಿದಲ್ಲಿ ಏನ್ ಮಿಸ್ಟೇಕ್ ಮಾಡಿದ ಅನ್ನೋ ಒಂದು ಸೆನ್ಸ್ ಬಂದ್ಬಿಡುತ್ತೆ. ಏನ್ ಮಿಸ್ಟೇಕ್ ಮಾಡಿದ್ವಿ ಅಂತ ಅವ್ರು ಸ್ಮೈಲ್ ಕೊಟ್ಟಾಗ ಒಂದು ಹೋಪ್ಸ್ ಬರುತ್ತೆ, ಏನಾರು ನೀವು ಟ್ರೈ ಮಾಡೋಣ. ಅದೇ ಒಂದ್ ವೇಳೆ ಟ್ರ್ಯಾಕ್ ಹಾಕಿದ್ರೆ ಅದು ತನ್ನ ಪಡೆಗೆ ತಾನು ನೋಡ್ತಿರತ್ತೆ. ನಮ್ ಮೈಂಡ್ ಎಲ್ಲಿರುತ್ತೆ ಅಂದ್ರೆ ಆ ಟ್ರ್ಯಾಕ್ ಫಿನಿಶ್ ಮಾಡ್ಬೇಕು ಅನ್ನೋದು ಅಷ್ಟೇ. ಅಂದ್ರೆ ಏನು ತಪ್ಪಾಗ್ಬಾರ್ದು, ಅದ್ರ ಜೊತೆ ನಾವು ಹಾಡ್ತಾ ಹೋಗ್ಬೇಕು, ಫಿನಿಶ್ ಮಾಡಿ ಬಿಡ್ಬೇಕು, ತಪ್ಪಾಗ್ಬಾರ್ದು ಅಷ್ಟೇ. ಒಂದ್ ವೇಳೆ ಮ್ಯಾನ್ಯಲ್ ಆಗಿ ಇತ್ತಂದ್ರೆ ನಾವು ಏನ್ ಕ್ರಿಯೇಟಿವಿಟಿ ಟ್ರೈ ಮಾಡ್ತೀವಿ, ಕ್ರಿಯೇಟಿವ್ ಏನ್ ಮಾಡ್ಬೋದು ಅಂತ. ಓಕೆ, ವೆರಿ ನೈಸ್. ಹಾಗೇನೆ ಕೌಶಿಕ್, ನೀವೀಗ ಮೊದಲನೇ ವೇದಿಕೆ ಅಂತ ಇರುತ್ತೆ ನಿಮ್ಮದು. ನೀವು ಮೊದಲನೇ ವೇದಿಕೆ ಹೋದಾಗ ಆಗಿರುವಂತಹ ಅನುಭವ, ಎಲ್ಲಿ ಹೋಗಿರೋದು ನೀವು ಮೊದಲನೇ ಬಾರಿಗೆ ವೇದಿಕೆಗೆ? ನಾನು ಯಲಬುರ್ಗದಲ್ಲಿ ರಾಯರ ಮಠದಲ್ಲಿ ನಾನು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿರೋದು. ಜನರು ತುಂಬಾ ಕಡಿಮೆ ಇದ್ರು ಟೆನ್ಷನ್ ಅಷ್ಟೇ ಜಾಸ್ತಿ ಇತ್ತು. ಒಂದ್ ತಾಸು ಪ್ರೋಗ್ರಾಮ್ ಮಾಡ್ಬೇಕಿತ್ತು. ನಾನು ಟೆನ್ಷನ್ ಜಾಸ್ತಿನೇ ಇತ್ತು. ಆಮೇಲೆ ಸರ್ ಬಾಜು ಇದ್ರು, ನನಗ್ ಭಯ ಸರ್ ಎಲ್ಲ ಹೊಡಿತಾರ ಅಂತ. ಸರ್ ಭಯ ಒಂದು. ಆಮೇಲೆ ಪ್ರೋಗ್ರಾಮ್ ನಾನು ಚೆನ್ನಾಗಿ ಹಾಡ್ಬೇಕು ಅನ್ನೋ ನನ್ ಮನಸ್ನಾಗಿರೋ ನನ್ಗೆ ಪ್ರೆಷರ್ ಇತ್ತು, ನಾನ್ ಮಾಡ್ಬೇಕು ಏನಾದ್ರು ಅಂತ. ಹೇಗೆ ಹಾಡ್ತೀರಾ ಏನು ಅನ್ನಂತಹ ಟೆನ್ಷನ್, ತುಂಬಾ ಟೆನ್ಷನ್ ಆಗಿತ್ತು. ಬಟ್ ಅದೇನು ಹೋದ್ರಿ. ಈಗ ವೇದಿಕೆಯಲ್ಲಿ ಏನ್ ಅನಿಸಿತು? ಭಯ ಅನಿಸಿತು? ಭಯದಿಂದಲೇ ಹಾಡಿ ಬಂದ್ರಿ? ಭಯ ತುಂಬಾ ಅನಿಸಿತ್ತು. ಆಮೇಲೆ ವೇದಿಕೆಯಿಂದ ಕೆಳಗೆ ಇಳಿದ್ಮೇಲೆ ಏನ್ ಹಾಡಿದ್ದೆ ಅನ್ನೋ ನೆನಪು ಕೂಡ ಇರ್ಲಿಲ್ಲ. ಸೊ ಅದ್ರ ನಂತರ ನಿಮ್ಗೆ ಈಗೆಲ್ಲ ಭಯ ಹೊರಟೋಗಿದೆ. ಈಗ ಎಷ್ಟು ದೊಡ್ಡ ವೇದಿಕೆಯಲ್ಲೇ ಹಾಡ್ಲಿಕ್ಕೆ ರೆಡಿ ಇದ್ದೀರಾ ನೀವು? ಓಕೆ, ಮೊದಲನೇ ಬಾರಿಗೆ ಹಾಡಿದಂತ ಹಾಡು ಯಾವುದು ನೀವು? ನೆನಪಿಲ್ಲ ಯಾವುದು ಅಂತೇಳಿ. ಎಸ್, ಬಾಳುವೊಂದು ಬೆಳಕಿನಾಟ, ಆಸೆಯೊಂದು ಕತ್ತಲಾಟ ಸಾಗಿದೆ ಇದರೊಡನೆ, ಬೆಳಕು ಕತ್ತಲಾಟ. ಬಾಳುವೊಂದು ಬೆಳಕಿನಾಟ, ಆಸೆಯೊಂದು ಕತ್ತಲಾಟ
ಸಾಗಿದೆ ಇದರೊಡನೆ ಬೆಳಕು ಕತ್ತಲೋಟ ಬಾಳುವಂದು ಬೆಳಕಿನಾಟ ಹಕ್ಕಿರಕ್ಕೆ ಬಿಚ್ಚಿತಾರ್ ಹರುಷದಲ್ಲಿ ಹಾರುವಂತೆ ಹಾರುತ್ತಿಹುದು ಮನಸ್ಸು ಏಕೆ ಆಸೆಯೆಂಬ ಕಡಲಿಗಿಂದು ಯಾವ ನದಿಯುವಾದರೇನು ಕಡಲಿನೊಳಗೆ ಸಿಗುವುದೇನೋ ಆಸೆ ತನ್ನ ಮಿತಿಯು ಮೀರಿ ನೂಕುತ್ತಿಹುದು ಮಾಳದಲ್ಲಿ ನೂಕುತ್ತಿಹುದು ಮಾಳದಲ್ಲಿ ಬಾಳುವಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಸಾಗಿದೆ ಇದರೊಡನೆ ಬೆಳಕು ಕತ್ತಲಾಟ ಬಾಳುವಂದು ಬೆಳಕಿನಾಟ ನದಿಯು ಕಡಲ ಸೇರಲೆಂದು ತವಕದಲ್ಲಿ ಓಡುವಂತೆ ಓಡುತ್ತಿಹುದು ಮನಸ್ಸು ಏಕೆ ಆಸೆಯೆಂಬ ಕಡಲಿಗಿಂದು ಯಾವ ನದಿಯುವಾದರೇನು ಕಡಲಿನೊಳಗೆ ಸಿಗುವುದೇನೋ ಆಸೆ ತನ್ನ ಮಿತಿಯು ಮೀರಿ ನೂಕುತ್ತಿಹುದು ಬಾಳದಲ್ಲಿ ನೂಕುತ್ತಿಹುದು ಬಾಳದಲ್ಲಿ ಬಾಳುವಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಸಾಗಿದೆ ಇದರೊಡನೆ ಬೆಳಕು ಕತ್ತಲಾಟ ಬಾಳು ಒಂದು ಬೆಳಕಿನಾಟ ಆಸೆಯೊಂದು ಕತ್ತಲಾಟ ಬಾಳುವಂದು ಬೆಳಕಿನಾಟ. ಇದರಲ್ಲಿ ಈಗ ನೀವು ಸಂಗೀತ ಬಿಟ್ರೆ ಬೇರೆ ಎಲ್ಲ ಯಾವ್ದ್ರಲ್ಲಾದ್ರೂ ಏನಾದ್ರೂ ಹಾಬೀಸ್ ಇದೆಯಾ ನಿಮ್ಮದು? ನನಗೆ ಚೆಸ್ ಆಡ್ಲಿಕ್ಕೆ ಇಷ್ಟ. ಅಂದ್ರೆ ಪ್ರತಿ ಗೇಮ್ಸ್ ಪೀರಿಯಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಆಟ ಆಡ್ಲಿಕ್ಕೆ ಹೋಗೋರು. ನಾನು ಹಾಫ್ ಶರ್ಟ್ ಹಾಫ್ ಪ್ಯಾಂಟ್ ಹಾಕೊಂಡು ಹೋಗ್ತಿದ್ದೆ ಅವರಿಂದ. ಅವ್ರ ಪಡಿಗೆ ಅವ್ರ ಆಟ ಆಡಿದ್ರು, ನನ್ನ ಪಡಿಗೆ ಶಾರ್ಟ್ಸ್ ಹಾಕೊಂಡು ಜಸ್ಟ್ ನೋಡಿಕ್ ಹೋಗ್ತಿದ್ದೆ ನಾನು, ಪ್ಯಾಂಟ್ ಹಾಕೊಂಡು ಗೇಮ್ಸ್ ಹೋಗೋದಂತ. ಬಟ್ ಒಂದ್ ದಿವ್ಸ ಐಕ್ಸ್ ಪ್ಲೇಯರ್ಸ್ ಆಟ ಆಡ್ತಿದ್ರು, ಚೆಸ್ ಆಟ ಆಡ್ತಿದ್ರು. ನಾನು ಹೋಗಿ ಅಲ್ಲಿ ಕೂತೆ, ಹೆಂಗ ಆಡ್ತಾರ ನೋಡ, ಇಂಟ್ರೆಸ್ಟ್ ಬಂತು. ಹಾಗಾಗಿ ಅದು ಆಡ್ತಾ ಆಡ್ತಾ ಅಂದ್ರೆ ನನಗೆ ಇಲ್ಲಿ ಮ್ಯೂಸಿಕ್ ಕಾಂಟ್ರಿಬ್ಯೂಟ್ ಮಾಡಿತ್ತು. ಅಂದ್ರೆ ಮ್ಯೂಸಿಕ್ ಅಲ್ಲಿ ತಲೆ ಓಡಿಸೋದು ಬಹಳ. ಒಂದು ಮ್ಯೂಸಿಕ್ ಅನ್ನೋದು ತಲೆ ಮತ್ತೆ ಮನಸ್ಸು ಎರಡೂ ಕೋಆರ್ಡಿನೇಷನ್ ಬೇಕು. ತಲೆನೂ ಓಡಿಸ್ಬೇಕು, ಇತ್ಲ ಮನಸ್ಸು ಇರ್ಬೇಕು. ಯಾವ್ದು ಒಂದು ಸರಿ ಇಲ್ಲ ಅಂದ್ರು, ಒಂದ್ ವೇಳೆ ನನ್ ಮನಸ್ಸು ಚಲೋ ಇತ್ತು, ಫೀಲಿಂಗ್ ಜಾಸ್ತಿ ಇತ್ತು, ನನ್ನಲ್ಲಿ ವಿದ್ಯೆ ಇಲ್ಲ ಅಂದ್ರೆ ಏನ್ ಯೂಸ್ ಇಲ್ಲ. ಅದೇ ನನ್ನಲ್ಲಿ ವಿದ್ಯೆ ತುಂಬಾ ಇತ್ತು, ಮನಸ್ಸಿಲ್ಲ, ಫೀಲಿಂಗ್ಸ್ ಇಲ್ಲ ಹಾಡಲ್ಲಿ ಅಂದ್ರೆ ಹಾಡ್ ಫ್ಲಾಪ್. ಹಾಗಾಗಿ ಎರಡೂ ಬೇಕು, ವಿದ್ಯೆ ಒಂದು ಮ್ಯೂಸಿಕ್ ಔಟ್ಪುಟ್. ಸೊ ನೀವಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಎಲ್ಲರೂ ಸ್ಪೋರ್ಟ್ಸಿಗೆ ಹೋಗ್ಬೇಕಾದ್ರೆ ನೀವು ಚೆಸ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ರಾ? ನಿಮ್ಗೆ ಅದ್ರಲ್ಲೇ ಇಂಟ್ರೆಸ್ಟ್ ಇತ್ತು. ಸೊ ಅದ್ರಲ್ಲಿ ಏನಾದ್ರು ಇಲ್ಲ, ಇನ್ನೂ ಏನೋ ಅಚೀವ್ಮೆಂಟ್ ಮಾಡಿಲ್ಲ, ಹಾಗೆ ಆಟ ಆಡ್ತೀನಿ ಅಷ್ಟೇ. ಬೇರೆ ಯಾವ್ದ್ರಲ್ಲೆಲ್ಲ ಆಸಕ್ತಿ ಇದೆ?
ಅಷ್ಟೇ. ಇದು ಗೈಡ್ಸ್ ಅದು ಇದೇನಾದ್ರು ಸ್ಕೌಟ್ಸ್ ಅಲ್ಲಿ ಇದೀನಿ. ಆಮೇಲೆ ಸ್ಕೌಟ್ಸ್ ಅಲ್ಲಿ ಹೋದ ವರ್ಷ ಸ್ಟೇಟ್ ಅಲ್ಲಿ 3rd ಬಂತು ನಮಗೆ. ವೆರಿ ನೈಸ್. ಈ ಸತಿ ಮತ್ತೆ ಸೆಲೆಕ್ಟ್ ಆಗಿದ್ವಿ, ಮೈಸೂರಿಗೆ ಹೋಗ್ಬೇಕು ಈ ಸತಿ. ಓಕೆ. ಆಮೇಲೆ ಅದೆಲ್ಲ ಸ್ಕೂಲಲ್ಲೇ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಗೆ? ಸ್ಕೂಲಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೋದ ವರ್ಷ ಐಕ್ಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ವೆರಿ ನೈಸ್. ಸೊ ಸ್ಪೋರ್ಟ್ಸ್ ಇದ್ರಲ್ಲೂ ಇದ್ದೀರಾ, ಸಿಂಗಿಂಗ್ ಅಲ್ಲೂ ಇದ್ರೆ, ಎಲ್ಲದರಲ್ಲೂ ಟ್ಯಾಲೆಂಟ್ ಇದ್ದೀರಾ. ಎಸ್. ಓಕೆ. ಫ್ರೀ ಇದ್ದ ಸಮಯದಲ್ಲಿ ಹೇಗೆ ಅಂದ್ರೆ ಟೈಮ್ ಪಾಸ್ ಮಾಡ್ತೀರಾ ನೀವು? ಹೀಗೆ ಸಂಗೀತ ಕೇಳೋದ್ರ ಜೊತೆನೆ ನಾನೇ ಹಾಡ್ತಾನೆ ಇರ್ತೀರಾ? ಅದೇ ನಾನೀಗ ಕೇಳಿಕೋದೆ, ಅಂದ್ರೆ ಓದುವಿನ ಜೊತೆಗೆ ಈ ಸಂಗೀತವನ್ನು ಹೇಗೆ ಅಭ್ಯಾಸ ಮಾಡ್ತೀರಾ ನೀವು? ನನಗೂ ಅದೇ ಡೌಟ್. ನಾನು ಸಂಗೀತ ಒಂದೇ ಮಾಡ್ತೀನಿ, ಓದು ಮಾಡಲ್ಲ. ಅದೇ ಪೇರೆಂಟ್ಸ್ ಪ್ರಾಬ್ಲಮ್. ಓದಿದ್ದೇನು ಮಾಡಲ್ಲ, ಸಂಗೀತದ್ದೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಅದು ಹೇಗಂದ್ರೆ ಸಂಗೀತ ಅನ್ನೋದು ಸರಿಯಾಗಿ ವಿದ್ಯೆ ಬಂತಂದ್ರೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಸಂಗೀತ ವಿದ್ಯೆ ಬೇಕಷ್ಟೇ. ಹಾಗೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಹೌದು. ಖಾಲಿ ಕೂತಾಗೆಲ್ಲ ಹಾಡೋದು. ಹಿಂಗು ರೂಮ್ನಾಗ ಶ್ರೀವತ್ಸ ಮತ್ತೆ ಸುಧನ್ವ ಅಂತ ಟಾಪರ್ಸ್ ಅವರಿಬ್ರು ಓದ್ತಾ ಕೂತಿರ್ತಾರೆ, ನಾನು ಓದ್ತಾ ಕೂತಿರ್ತೀನಿ. ನನಗೆ ಔಟ್ ಆಫ್ ಕಂಟ್ರೋಲ್ ಹಾಡ್ತಾ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ಆದ್ರೂ ಎನ್ಕರೇಜ್ ಮಾಡ್ತಾರೆ ನನಗೆ, ಹಾಡೋದು ಒಟ್ಟು ಸ್ಟಾಪ್ ಮಾಡಬೇಡ, ಹಾಡ್ತಾನೆ ಇರಂತ ಎನ್ಕರೇಜ್ ಮಾಡ್ತಾರೆ. ವೆರಿ ನೈಸ್. ಅವರ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಸಪೋರ್ಟ್, ರೂಮ್ಮೇಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ. ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ. ನನ್ನಾಣೆ ಆಗೊಂಬೆ ತುಂತುರಿನಂತೆ ಅವಳೊಂದು ನೆಲ್ಲದ ಕವಿತೆ. ಬಂಗಾರ ಧರೆಗಿಳಿದ ಮಂದಾರ. ಮಾನಸ ಗಂಗೆ ಅವಳ ಅಂದ ಹೇಳಲಿ ಹೆಂಗೆ. ಚಂದಮಾಮ ಕೈ ಚಾಚಿದ, ಬಾರೆ ಎಂದು ಗೋಳಾಡಿದ, ಇವನ ಬಿಟ್ಟು ಹೋಗಲಾರೆ ಓಹೋ ಎಂದಳು. ಅಂತರಂಗ ಹಾಲಾಯಿತು, ಅಂತೂ ಇಂತು ಹೆಪ್ಪಾಯಿತು, ಪ್ರತಿ ಜನ್ಮಕ್ಕಿವಳೆ ಎಂದು ಒಪ್ಪಾಯಿತು. ಅಭಿಮಾನ ಕುಯ್ವಳೆ, ಅನುಬಂಧ ಕುಯ್ವಳೆ, ಅನುರಾಗ ಮುಯ್ವಳೆ, ಅನುಗಾಲ ಮುಯ್ವಳೇನೆ. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಮಾನಸ ಗಂಗೆ ಅವಳ ಅಂತ ಹೇಳಲಿ ಹೆಂಗೆ. ಕಪ್ಪು ಕಣ್ಣಿ ಕಾದಂಬರಿ, ಕೆನ್ನೆ ಬಣ್ಣದ ಕಾಂಬರಿ, ನಾಚಿ ನಿಧಿಯಾಗುವ ನೀಲಾಂಬರಿ. ಮಳೆ ಬಿಲ್ಲು ಮಾತಾಡಿತು,
ಹೊಸ ಬಣ್ಣ ನೀಡೆಂದಿತು ನನ್ನಲ್ಲೇ ಬಣ್ಣಗಳಿಗೆ ಬಹುರೂಪಸೆ ನನ್ನ ಹಾಡು ಇವಳೇ ನನ್ನ ಪಾಡು ಇವಳೇ ನನ್ನ ಜಾಡು ಇವಳೇ ಅನ್ವೇಷಣೆ ಇವಳೇನೆ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಳೆ ಆಗಮ್ಮೆ ತುಂತುರಿನಂತೆ ಅವಳೊಂದು ನೆಲ್ಲದ ಕವಿತೆ ಬಂಗಾರ ಬಂಗಾರ ಧರೆಗಿಳಿದ ಮಂದಾರ ಹಾಗೇನೆ ಈ ಒಂದು ಸಂಗೀತ ಅಂದ ತಕ್ಷಣ ನೀವು ಇಷ್ಟು ಸಂಗೀತದಲ್ಲಿ ಆಸಕ್ತಿ ಇದೆ ನಿಮಗೆ. ಈಗ ನೀವು 10th ಕಲಿತಾ ಇದ್ದೀರಾ. ಸೊ ಫ್ಯೂಚರ್ ಬಗ್ಗೆ ಏನು ಥಿಂಕ್ ಮಾಡ್ಕೊಂಡಿದ್ದಾರೆ ಈ ಸಂಗೀತದ ಬಗ್ಗೆ? ಸಂಗೀತ ನಮ್ಮ ಪೇರೆಂಟ್ಸ್ ಹೇಳೋದು ಹಾಬಿಯಾಗಿ ಇಟ್ಕೊ ಅಂತ, ಅಂದ್ರೆ ಒಂದು ಜಾಬ್ ತಗೊಂಡು ಹಾಬಿಯಾಗಿ ಇಟ್ಕೊ, ಮ್ಯೂಸಿಕ್ ಸ್ಟಾಪ್ ಮಾಡಬೇಡ. ನನಗ ಜಾಬೇ ಹಾಬಿಯಾಗಿ ಇಟ್ಕೊಂಡು ಇದು ಮ್ಯೂಸಿಕ್ ಏನ್ ಮಾಡೋಣ ಅಂತ ನನ್ನ ಇಂಟೆನ್ಷನ್. ಬಟ್ ಹೇಗೆ ಬರುತ್ತಾ ಗೊತ್ತಿಲ್ಲ. ಜಾಬ್ ಕಲಿತೀನಿ, ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ. ಮ್ಯೂಸಿಕಲ್ ಮಾತ್ರ ನಾನ್ ಮಾಡಲ್ಲ. ಏನ್ ಗೊತ್ತಾ ಕೌಶಿಕ್, ಏನ್ ಗೊತ್ತಾ ಕೌಶಿಕ್, ನಿಮ್ ಪೇರೆಂಟ್ಸ್ ಹೇಳೋದು ಕರೆಕ್ಟೇ. ಯಾಕೆಂದ್ರೆ ಇಂತಹ ಒಂದು ಫೀಲ್ಡ್ ಅಲ್ಲಿ ನಾವೊಂದು ಹಾಬಿ ಆಗಿ ಹಿಡ್ಕೊಳ್ಬೇಕು. ನಮ್ಗೆ ಅಂದ್ರೆ ಇನ್ನೇನು ಫ್ಯೂಚರ್ ಅಲ್ಲಿ ಬಾರಿ ಕಷ್ಟ ಇದೆ, ಇದನ್ನೇ ನಾವು ಪ್ರೊಫೆಷನಲ್ ಆಗಿ ತಕೊಂಡ್ರೆ ಕಷ್ಟ ಆಗ್ಬೋದು ಫ್ಯೂಚರ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಬಿಡ್ಬೇಡಿ. ನಿಮ್ಮ ಪೇರೆಂಟ್ಸ್ ಹೇಳೋ ಪ್ರಕಾರನೇ ನಿಮ್ಮದೊಂದು ಪ್ರೊಫೆಷನಲ್ ಅನ್ನೋದು ಏನಾದ್ರೂ ಒಂದು ಗಟ್ಟಿಯಾಗಿ ಬೇಕಲ್ವಾ ನಿಮ್ಗೆ. ಸೊ ಅಂತಹದ್ದು ಎಜುಕೇಶನ್ ಅಲ್ಲೂ ಮುಂದೆ ಬಂದು ಅಂತ ಒಂದು ಒಳ್ಳೆ ಜಾಬ್ ತಕೊಂಡು ಇದನ್ನೊಂದು ಸೈಡ್ಗೆ ಅಂತ ಇಟ್ಕೊಂಡ್ರೆ ಬೆಸ್ಟ್ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಎಸ್, ಬರೆಯಲಾರ ಯಾವ ಕವಿಯೂ ಬರೆಯಲಾರ ಬಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ ನಿನ್ನ ಕವಿತೆ ಅದೆಂಥ ಕವಿತೆ ರಸಿಕರಾಡು ನುಡಿಗಳಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ
ಬರೆಯಲಾರ ಬಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಬರೆಯಲಾರ. ಪ್ರೇಮ ಸುಮವು ಅರಳುವಂತೆ ಪ್ರಳಯ ಗಂಧ ಚೆಲ್ಲುವಂತೆ ಪ್ರೇಮ ಸುಮವು ಅರಳುವಂತೆ ಪ್ರಳಯ ಗಂಧ ಚೆಲ್ಲುವಂತೆ ಕಂಗಳೆರಡು ತುಂಬಿಯಾಗಿ ಪ್ರಣಯ ಗಂಧ ಚೆಲ್ಲುವಂತೆ ಕಂಗಳೆರಡು ದುಂಬಿಯಾಗಿ ಪ್ರಳಯ ಗಂಧ ಚೆಲ್ಲುವಂತೆ ಜನಿಗಾಗಿ ತುಟಿಗಳೆರಡು ಸನಿಯ ಸೇರುವಂತೆ ಯಾವ ಕವಿಯೂ ಬರೆಯಲಾರ ಯಾವ ಕವಿಯೂ ಬರೆಯಲಾರ ಬಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಬರೆಯಲಾರ. ಇದುವರೆಗೆ ನಿಮ್ಮದೊಂದು ಈ ಒಂದು ಸಂಗೀತದ ಪಯಣದ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ನಿಮ್ಮದು ಸಂಗೀತ ಪಯಣ ಇದರಲ್ಲಿ ಆಸಕ್ತಿ ಹೇಗೆ ಬಂದಿತ್ತು ಅನ್ನೋದನ್ನೆಲ್ಲ ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ. ಈಗ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕಿದೆ ಅಥವಾ ಯಾರಿಗಾದರೂ ಕಲಾವಿದರೆ ಏನಾದರೂ ಒಂದು ಮೆಸೇಜ್ ತಿಳಿಸೋದಕ್ಕಿದ್ರೆ ತಿಳಿಸ್ಬೋದು. ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಮ್ಯಾಮ್, ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು ಆ್ಯಕ್ಚುಲಿ. ನಾನು ತುಂಬ ನರ್ವಸ್ ಆಗಿಬಿಟ್ಟಿದ್ದೆ, ಹೇಗೆ ಮಾತಾಡೋದು, ಏನು ಕ್ವಶನ್ ಕೇಳ್ತಾರಂತ ಫುಲ್ ನರ್ವಸ್ ಆಗಿದ್ದೆ. ನಿನ್ನೆ ರಾತ್ರಿ ಫೋನ್ ಮಾಡಿದ್ರು, ನಾಳೆ ಸ್ಕೂಲಲ್ಲಿ ಬಾ ನಾನು ಮಾತಾಡ್ತೀನಿ ಅಂತ. ಸ್ಪೋರ್ಟ್ಸ್ ಡೇ ಇದ್ರು ಕೂಡ ಅಲ್ಲಿ ಇರೋ ಬದಲು ನನ್ನ ಹತ್ರ ಬಂದು ಅವರು ಅಷ್ಟು ಬಿಸಿ ಶೆಡ್ಯೂಲಲ್ಲಿ ನನಗೊಂದು ಸ್ವಲ್ಪ ಟೈಮ್ ಕೊಟ್ಟರು. ಅದು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಮೊದಲೇದಾಗಿ ತಿಳಿಸ್ಬೇಕಂದ್ರೆ ನಮ್ಮ ಆನಂದ ತೀರ್ಥ ವಿದ್ಯಾಲಯ ಸ್ಕೂಲಿಗೆ ಹ್ಯಾಂಡ್ಸ್. ಯಾಕಂದ್ರೆ ಪ್ರತಿಯೊಂದು ಟ್ಯಾಲೆಂಟ್ ಸ್ಟಡೀಸ್ ಅಲ್ಲಿ ಎಲ್ಲ ಸ್ಕೂಲ್ಸ್ ಇರ್ತಾವೆ, ಬಟ್ ಎಕ್ಸ್ಟ್ರಾರ್ಡಿನರಿ ಸ್ಕೂಲ್ ಅಂದ್ರೆ ನಮ್ಮ ಆನಂದ ತೀರ್ಥ ವಿದ್ಯಾಲಯ. ಯಾಕಂದ್ರೆ ಪ್ರತಿಯೊಂದು ಟ್ಯಾಲೆಂಟ್ ಅನ್ನ, ಒಂದು ಸಿಂಗಲ್ ಟ್ಯಾಲೆಂಟ್ ಇದ್ರು ಅದು ಯಾವ ಲೆವೆಲಿಗೆ ಹೋಗ್ಲಿಕ್ಕಾಗುತ್ತೋ ಅಷ್ಟು ಲೆವೆಲಿಗೆ ಆದಷ್ಟು ಅಪ್ಲಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ನಮ್ಮ ಸ್ಕೂಲ್. ಹಾಗೂ ಪ್ರತಿ ಒಂದು ಟ್ಯಾಲೆಂಟಿಗೂ ಕ್ಲಾಸಸ್ ಆಗ್ತವೆ. ಮ್ಯೂಸಿಕ್, ಕೀಬೋರ್ಡ್, ಭರತನಾಟ್ಯಂ, ಯಕ್ಷಗಾನ ಎಲ್ಲದಕ್ಕೂ ಕ್ಲಾಸಸ್ ಆಗ್ತವೆ. ಯಾವುದೇ ಟ್ಯಾಲೆಂಟ್ ಇದ್ರು ಯಾರು ಮುಚ್ಚುಮರಿ ಮಾಡ್ಲಾರ್ದಂಗೆ ಟೀಚರ್ ಮುಂದೆ ಹೇಳೋ ಸ್ವಭಾವ, ಸಂಸ್ಕೃತಿ ಆ ಸ್ಕೂಲೇ ನಮಗೆ ಕೊಟ್ಬಿಡುತ್ತೆ. ಅಲ್ಲಿ ಹೋಗಿ ಬಂದವ್ರು ಮಾತ್ರ ಒಳ್ಳೆ ವ್ಯಕ್ತಿತ್ವದವ್ರು ಆಗ್ತಾರೆ ಫ್ಯೂಚರಲ್ಲಿ. ಎಸ್, ಓಕೆ. ಹಾಗೆಯೇ ನಿಮ್ಮನ್ನು ಕರ್ಕೊಂಡು ಬಂದಿರುವಂತಹ ಶೋಧನ್ ಸರಿಗೂ ಒಂದು ಥ್ಯಾಂಕ್ಸ್ ತಿಳಿಸ್ಬಿಡಿ. ಥ್ಯಾಂಕ್ ಯು ಸರ್. ಓಕೆ. ಯಾರಿಗಾದರೂ ಕಲಾವಿದರಿಗೆ ಒಂದು ಏನಾದರೂ ಹೇಳಬೇಕಂತ ಇದ್ದರೆ ಮೆಸೇಜ್ ತಿಳಿಸ್ಬೋದು. ದೊಡ್ಡ ಕಲಾವಿದರು ಸಣ್ಣ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು. ತಾವು ಬೆಳಿಬೇಕು. ತಾವು ಬೆಳೆದು ನಮ್ಮನ್ನು ಬೆಳೆಸಿದ್ರೆ ತಾವು ಇನ್ನೂ ದೊಡ್ಡವರಾಗ್ತೀರಂತ ನನ್ನ ಆಶಯ. ನನ್ನಂತ ಕಿರಿಯ ಕಲಾವಿದರನ್ನ ಇನ್ನೂ ಹುಡುಕಿ ಇನ್ನೂ ಪ್ರೋತ್ಸಾಹಿಸ್ಬೇಕಂತ ನಾನು. ಓಕೆ ಕೌಶಿಕ್ ಅವರೇ, ಇದುವರೆಗೆ ತಮ್ಮದೊಂದು ಅಮೂಲ್ಯವಾದ ಕ್ಷಣವನ್ನು ನಮ್ಮ ಜೊತೆ ಕಳೆದಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬರು ಅದ್ಭುತವಾದಂತಹ ಪುಟ್ಟ ಕಲಾವಿದ ಅಂತಲೇ ಹೇಳ್ಬೋದು, ಕೌಶಿಕ್ ಸಂತೋಷ್ ಕುಲಕರ್ಣಿ ಇವರು ನಮ್ಮ ಜೊತೆಗೆ ಇದ್ದರು. ಅವರ ಒಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತುಕತೆಯನ್ನು ನಡೆಸಿದ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅದ್ಭುತ ಸಂಗೀತಗಾರರನ್ನು ನಾವು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು